ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ನೇಮಕಗೊಂಡಿರುವ ದಿನೇಶ್ ಗುಂಡೂರಾವ್ ಅವರ ಹೆಸರನ್ನ ಫ್ಲೆಕ್ಸ್ ಒಂದರಲ್ಲಿ ದಿನೇಶ್ ಗಂಡೂರಾವ್ ಎಂಬುದಾಗಿ ಬರೆದಿದ್ದು ಅದು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ದಿನೇಶ್ ಗುಂಡೂರಾವ್ ಅವರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ನೇಮಕಗೊಂಡ ಬಳಿಕ ಮೊದಲ ಬಾರಿ ಜೂನ್ 11ರಂದು ಮಂಗಳೂರಿಗೆ ಆಗಮಿಸಿದ್ದು, ಈ ಸಂದರ್ಭ ಅವರನ್ನು ಸ್ವಾಗತಿಸುವ ಮತ್ತು ಅಭಿನಂದಿಸುವ ಫಲಕವನ್ನು ಅವರ ಅಭಿಮಾನಿಗಳು ಕದ್ರಿ ಸರ್ಕಿಟ್ ಹೌಸ್ ಬಳಿ ಪೊಲೀಸ್ ಠಾಣೆಯ ಸಮೀಪ ರಸ್ತೆಯ ಬದಿ ಹಾಕಿದ್ರು. ಈ ಫ್ಲೆಕ್ಸ್ನಲ್ಲಿ ದಿನೇಶ್ ಗುಂಡೂರಾವ್ ಅವರ ಹೆಸರನ್ನ ದಿನೇಶ್ ಗಂಡೂರಾವ್ ಎಂಬುದಾಗಿ ಬರೆಯಲಾಗಿದೆ. ಸಚಿವರು ಮಂಗಳೂರಿಗೆ ಬಂದು ಹೋಗಿ 4 ದಿನಗಳಾದರೂ ಕೂಡ ಇನ್ನೂ ಆ ಫ್ಲೆಕ್ಸ್ ತೆರವು ಮಾಡಿಲ್ಲ. ಹೆಸರನ್ನು ತಪ್ಪಾಗಿ ಬರೆದಿರುವ ಈ ಫ್ಲೆಕ್ಸ್ ಅನ್ನ ದಿನನಿತ್ಯ ಈ ಮಾರ್ಗದಲ್ಲಿ ಸಂಚರಿಸುವ ಸಾವಿರಾರು ಮಂದಿ ಸಾರ್ವಜನಿಕರು ಗಮನಿಸ್ತಾ ಇರ್ತಾರೆ. ಆದರೆ ಇಲ್ಲಿ ಈ ಫ್ಲೆಕ್ಸ್ ಅಳವಡಿಸಿದವರು ಈ ತಪ್ಪನ್ನ ಇನ್ನೂ ಗಮನಿಸಿಲ್ಲವೇ ಎಂದು ಕಾಣುತ್ತದೆ. ಏಕೆಂದರೆ ಒಂದೊಮ್ಮೆ ಗಮನಿಸ್ತಾ ಇದ್ರೆ ತಮ್ಮ ನಾಯಕರಿಗೆ ಅವಮಾನ ಆಗಿದೆ ಎಂದು ಭಾವಿಸಿ ಇದನ್ನ ಈಗಾಗಲೇ ತೆರವುಗೊಳಿಸಬೇಕಾಗಿತ್ತು. ಸಚಿವರಾಗ್ಲಿ ಅಥವಾ ಇನ್ಯಾರೇ ಆಗಲಿ ಒಬ್ಬ ವ್ಯಕ್ತಿಯ ಹೆಸರನ್ನ ತಪ್ಪಾಗಿ ಬರೆದು ಸಾರ್ವಜನಿಕವಾಗಿ ಪ್ರದರ್ಶಿಸುವುದು ತಪ್ಪು. 4 ದಿನಗಳಾದರೂ ಇನ್ನೂ ಫ್ಲೆಕ್ಸ್ ತೆರವು ಮಾಡದಿರುವುದರಿಂದ ಉದ್ದೇಶಪೂರ್ವಕವಾಗಿ ಇದನ್ನು ಹಾಕಲಾಗಿದೆಯೇ ಎಂಬ ಸಂಶಯಗಳಿಗೆ ಕೂಡ ಇದು ಕಾರಣವಾಗ್ತಾ ಇದೆ.